ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 27 ವಚನ 5. ಕೇಡು ಕಾಲದಲ್ಲಿ ಅವಿತಿಸಿಡುವನು ನನ್ನನ್ನು ತನ್ನ ಗುಡಾರದಲ್ಲಿ, ಇರಿಸುವನು ಮರೆಯಾಗಿ ಗರ್ಭಗುಡಿಯಲ್ಲಿ ಸುರಕ್ಷಿತ ಶಿಖರದಲ್ಲಿ. ಇಲ್ಲಿ ದಾವೀದರಸನು ಪವಿತ್ರಾತ್ಮ ಭರಿತರಾಗಿ ನುಡಿದಂಥ ಮಾತುಗಳು. ದಾವೀದನ ಜೀವಿತದಲ್ಲಿ ಶತ್ರುಗಳು ಸುತ್ತುವರೆದು ನಿಂತಿದ್ದರು. ಅನೇಕರು ಅವನಿಗೆ ವಿರುದ್ಧವಾಗಿ ದಂಗೆ ಎತ್ತಿ ಬಂದರೂ ಸಹ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಸಂರಕ್ಷಣೆಯನ್ನು ಕೊಟ್ಟ ದೇವರಿಗೆ ಆತನು ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವುದನ್ನು ನಾವು ನೋಡುತ್ತೇವೆ. ಕಾರಣ ದಾವೀದನಿಗೆ ಗೊತ್ತು, ತನ್ನ ಬಲ, ತನ್ನ ಪರಾಕ್ರಮ, ತನ್ನ ಸ್ವಂತ ಶಕ್ತಿಯಿಂದಲ್ಲ, ದೇವರ ಅಭಿಷೇಕ ತನ್ನಲ್ಲಿ ಕಾರ್ಯ ಮಾಡಿದೆ, ದೇವರ ಆತ್ಮರ ಕೃಪೆಯಿಂದಲೇ ಎಂಬುದಾಗಿ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದಾವೀದನ ಜೀವಿತದಲ್ಲಿ ಹೋರಾಟ ಹೋರಾಟ ಹೋರಾಟ. ಆದರೆ ಆ ಎಲ್ಲ ಹೋರಾಟಗಳನ್ನು ಜಯಿಸಿದ್ದು ಪರಿಶುದ್ಧಾತ್ಮರ ಅಭಿಷೇಕದ ಮೂಲಕ. ಇಂದು 2023ರಲ್ಲಿ ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಹೋರಾಟಗಳು ನಮಗೆ ವಿರುದ್ಧವಾಗಿ, ಲೋಕ, ಪಿಶಾಚಿ, ಶರೀರ ನಮಗೆ ವಿರುದ್ಧವಾಗಿ ಹೋರಾಟ ನಡೆಸಿದರೂ ಸಹ ದೇವರ ಕರುಣೆ, ದೇವರ ಕೃಪೆ, ದೇವರ ಅಭಿಷೇಕ ನಮ್ಮಲ್ಲಿದ್ದ ಕಾರಣ ನಾವು ಅವೆಲ್ಲವುಗಳ ಮೇಲೆ ಜಯವನ್ನು ಹೊಂದಿಕೊಂಡು ಜಯಶಾಲಿಗಳಿಗಿಂತ ಮಿಗಿಲಾದ ಜಯಶಾಲಿಗಳಾಗಿ ನಿಂತಿದ್ದೇವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದ ಕಾರಣ ದಾವೀದರಸನು ಭರವಸೆಯಿಂದ ನುಡಿಯುವ ಮಾತು, ಕೇಡಿನ ಕಾಲದಲ್ಲಿ ಸರ್ವೇಶ್ವರನೇ ನನ್ನನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವರು, ತನ್ನ ಗರ್ಭಗುಡಿಯಲ್ಲಿ ನನ್ನನ್ನು ಮರೆಯಾಗಿ ಸಂರಕ್ಷಿಸುವರು ಎಂಬುದಾಗಿ. ಈ ವಾಕ್ಯವನ್ನು ಓದುವಾಗ ಪರಿಶುದ್ಧಾತ್ಮರು ಪ್ರೇರೇಪಣೆ ಮಾಡಿದ ಮತ್ತೊಂದು ವಚನ ಮಾತೆ ಮರಿಯಮ್ಮನವರು ಮತ್ತು ಸಂತ ಜೋಸೆಫರು. ಪ್ರಭು ಯೇಸುವನ್ನು ತನ್ನ ಉದರದಲ್ಲಿ ಹೊತ್ತುಕೊಂಡು ಗರ್ಭಿಣಿಯಾಗಿರುವಂಥ ಮಾತೆ ಮರಿಯಮ್ಮನವರಿಗೆ ಆ ಸಮಯದಲ್ಲಿ ಹೆರೋದರಸನು ಹೇಗಾದರೂ ಸರಿ ರಕ್ಷಕನು, ಅರಸನು ಜನಿಸುತ್ತಾನೆ ಎಂಬ ವಿಷಯ ತಿಳಿದಾಗ ಆ ಮಗುವನ್ನು ಕೊಂದು ಹಾಕಬೇಕೆಂದು ಆಲೋಚನೆ ಮಾಡುವ ಸಮಯದಲ್ಲಿ ದೇವದೂತನು ರಾತ್ರೋರಾತ್ರಿ ಸಂತ ಜೋಸೆಫರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಹೆರೋದರಸನು ಈ ಮಗುವನ್ನು ಕೊಲ್ಲಬೇಕೆಂದಿದ್ದಾನೆ, ನೀನು ಮಗುವನ್ನು ತೆಗೆದುಕೊಂಡು ಈಜಿಪ್ಟಿಗೆ ಪಲಾಯನ ಮಾಡು ಎಂದು ಅವರು ಅಲ್ಲಿಂದ ಪಲಾಯನ ಮಾಡಿ ನಜರೇತ್ ಎಂಬ ಊರನ್ನು ಸೇರಿದ್ದನ್ನು ನಾವು ನೋಡುತ್ತೇವೆ. ಇದನ್ನು ನನಗೆ ಪವಿತ್ರಾತ್ಮರು ಪ್ರೇರೇಪಣೆ ಮಾಡುವಾಗ ಅದ್ಭುತಕರವಾದ ಒಂದು ಪ್ರಕಟಣೆ ಬಂತು. ಯಾವಾತನು ಯೇಸುವನ್ನು ಧರಿಸಿಕೊಂಡಿದ್ದನು, ಯಾರಲ್ಲಿ ಪ್ರಭು ಯೇಸು ರಕ್ಷಕನಾಗಿ ಜನಿಸಿದ್ದಾರೋ ಅವನಿಗಾಗಿ ದೈವಿಕ ಸಂರಕ್ಷಣಾ ಕೋಟೆ ಆತನ ಸುತ್ತಲೂ ಇರುತ್ತದೆ. ಮಾತೆ ಮರಿಯಮ್ಮನವರ ಬಳಿ ಪ್ರಭು ಯೇಸು, ಬಾಲ ಯೇಸು ಇದ್ದ ಕಾರಣ ಆ ಬಾಲ ಯೇಸುವಿನ ಸಂರಕ್ಷಣೆ ಮಾಡುವುದಕ್ಕಾಗಿ ಮಾತೆ ಮರಿಯಮ್ಮನವರು, ಸಂತ ಜೋಸೆಫರು ಸಹ ಸಂರಕ್ಷಣೆ ಮಾಡಲ್ಪಟ್ಟರು. ಯೇಸುವಿನ ಸಂರಕ್ಷಣೆಗಾಗಿ ಸ್ವರ್ಗದಿಂದ ದೇವದೂತನು ಇಳಿದು ಬಂದು ಸರಿಯಾದ ಮಾರ್ಗದರ್ಶನವನ್ನು ತೋರಿ ಆ ಮಗುವನ್ನು, ತಂದೆ ತಾಯಿಯನ್ನು ಸಂರಕ್ಷಿಸಿದರು. ಆದ ಕಾರಣ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಮತ್ತೊಂದು ಆವರ್ತಿ ಯೇಸುವನ್ನು ಧರಿಸಿಕೊಂಡಿರುವ ನಾವು ಆ ದೈವಿಕ ಸಂರಕ್ಷಣೆ ನಮ್ಮ ಸುತ್ತಲೂ ಇದೆ ಎಂಬುದು ವಿಶ್ವಾಸದಿಂದ ಈ 2024ರಲ್ಲಿ ಕಾಲಿಡೋಣ. ಪ್ರೈಸ್ ದ ಲಾರ್ಡ್. ಭಯಪಡಬೇಡಿ, ಹೆದರಬೇಡಿ, ಧೈರ್ಯದಿಂದಿರಿ. ಕಾರಣ ಯೇಸುವನ್ನು ಕರಗಳಲ್ಲಿ ಇಟ್ಟುಕೊಂಡಿದ್ದ ಮಾತೆ ಮರಿಯಮ್ಮನವರು ಮತ್ತು ಸಂತ ಜೋಸೆಫರಿಗೆ ವಿಶೇಷ ಸಂರಕ್ಷಣೆಯನ್ನು ನೀಡಿದ ದೇವರು ಇಂದು ನಮ್ಮೊಬ್ಬೊಬ್ಬರಿಗೂ ಸಹ ದೈವಿಕ ಸಂರಕ್ಷಣೆಯನ್ನು ಅನುಗ್ರಹಿಸಲಿದ್ದಾರೆ. ಕರ್ತರಾದ ಯೇಸುವೇ, ಸಮಯದಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು, ವಿಶೇಷವಾಗಿ ನೀವು ಕೊಡುಗೆಯಾಗಿ ದಾನವಾಗಿ ಕೊಟ್ಟಂಥ ಎಲ್ಲ ಮಕ್ಕಳನ್ನು, ಯುವ ಜನಾಂಗವನ್ನು ಸಮರ್ಪಣೆ ಮಾಡುತ್ತೇನೆ. ಬಾಲ ಯೇಸುವನ್ನು ಕೊಲ್ಲಲು ಹೆರೋದರಸನು ತವಕ ಪಡುತ್ತಿದ್ದರೂ ಸಹ ಆ ಸೈತಾನನ ಕೈ ಮೇಲಾಗದಂತೆ ದೇವದೂತನು ಇಳಿದು ಬಂದು ಬಾಲ ಯೇಸು ಮತ್ತು ತಂದೆ ತಾಯಿಗಳನ್ನು ಸಂರಕ್ಷಿಸಿ ಸುರಕ್ಷಿತ ಮಾರ್ಗದಲ್ಲಿ ಮುನ್ನಡೆಸಿದ ರೀತಿಯಲ್ಲಿ ಇಂದು ದೈವಿಕ ಸಂರಕ್ಷಣೆಯ ಕೋಟೆ ಪ್ರತಿಯೊಬ್ಬ ದೇವ ಮಕ್ಕಳ ಮೇಲೂ, ಅವರ ಕುಟುಂಬದ ಮೇಲೂ ಹಾಕಲ್ಪಡಲಿ. ಯಾವ ಪೀಡೆ, ಯಾವ ಉಪದ್ರವ ನಿನ್ನ ಗೂಡಾರದ ಬಳಿ ಸುಳಿಯಲಾರದು ಎಂಬ ವಾಗ್ದಾನದಂತೆ ಯೇಸುವಿನ ರಕ್ತದ ಕೋಟೆಯ ಸಂರಕ್ಷಣೆಯಲ್ಲಿ ಪವಿತ್ರಾತ್ಮರ ಅಗ್ನಿಯ ಬೇಲಿಯನ್ನು ಹಾಕಿ ಅವರು ಕಾಯ್ದು ಕಾಪಾಡಲ್ಪಡುವಂತಾಗಲಿ. ಇರಿಸುವನು ಕೇಡಿನ ಸಮಯದಲ್ಲಿ ದೇವರು ನನ್ನನ್ನು ಸುರಕ್ಷಿತವಾದ ಗರ್ಭಗುಡಿಯಲ್ಲಿ ಎಂಬ ವಾಕ್ಯದಂತೆ ಈ ಕೊರೋನಾ ಭೀತಿಯಿಂದ ಜನರು ನರಳುತ್ತಾ ಇದ್ದರೂ ಸಹ ನಾವು ಧೈರ್ಯದಿಂದಿರೋಣ. ಕಾರಣ ದೇವರು ನಮ್ಮ ರಕ್ಷಕರಾಗಿದ್ದಾರೆ, ದೇವರು ನಮ್ಮನ್ನು ಕಾಯುವ ಒಳ್ಳೆಯ ಕುರುಬನಾಗಿದ್ದಾರೆ. ದೈವಿಕ ಸಂರಕ್ಷಣೆ, ದೈವಿಕ ರಕ್ಷಣಾ ಕೋಟೆ ನಮ್ಮೊಬ್ಬೊಬ್ಬರ ಮೇಲೂ ಹಾಕಲ್ಪಡುವಂತೆ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ, ವಿಷಕ್ರಿಮಿ ಕೀಟಗಳಿಂದ, ದುಷ್ಟ ಸೈತಾನನ ಪ್ರಲೋಭನೆಗಳಿಂದ ಈ ಸಮೂಹ ಸಂರಕ್ಷಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.